ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷೀಭೂತರಾಗ್ತಾ ಇದ್ದೇವೆ. ಇವತ್ತಿನ ದಿನ ಆರೋಗ್ಯ ಕಾಪಾಡೋದು ಬಹಳ ದೊಡ್ಡ ಸವಾಲಾಗಿಬಿಟ್ಟಿದೆ. ನಾವು ದೈನಂದಿನ ಸ್ವೀಕರಿಸುವಂಥ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಜೀವನ ಪದ್ಧತಿ ಇರ್ಬೋದು, ಕೆಲಸದ ಒತ್ತಡಗಳಿರ್ಬೋದು, ಇವೆಲ್ಲದರ ಮಧ್ಯೆ ಮೊದಲೆಲ್ಲ ಹಳ್ಳಿಗಳಲ್ಲಿ ಜನ ಅವರವರೇ ಸ್ವಯಂವಾಗಿ ಏನೋ ಅದಕ್ಕೆ ಬೇಕಾದಂಥ ಔಷಧೀಯ ಸತ್ವಗಳುಳ್ಳಂಥ ಪದಾರ್ಥಗಳನ್ನು ಸೇವಿಸೋದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ವಿಚಾರಗಳನ್ನೆಲ್ಲ ತಿಳಿದುಕೊಳ್ತಾ ಇದ್ರು. ಆದರೆ ಈಗ ಅದೆಲ್ಲ ಮರೆಮಾಚಿ ನಾವು ಬಹಳಷ್ಟು ಆಧುನಿಕ ಪ್ರಪಂಚದಲ್ಲಿ ಕಷ್ಟಪಡ್ತಾ ಇದ್ದೇವೆ. ಯಾಕೆಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಒತ್ತಡದಿಂದ ಬಳಲ್ತಾ ಇರ್ತಾರೆ. ಇವೆಲ್ಲದರ ಜೊತೆಗೆ ನಾವು ಬಹಳ ಜನರಿಗೆ ಕಾಡುವಂಥ ಒಂದು ಸಮಸ್ಯೆ ವೆರಿಕೋಸಿಸ್ ಅನ್ನುವಂಥದ್ದು. ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ, ಈ ರೋಗಕ್ಕೆ ಚಿಕಿತ್ಸೆ ನೀಡುವ ವಿಧಾನದಲ್ಲಿ ಅತ್ಯುತ್ತಮ ಸಂಶೋಧನೆಗಳನ್ನು ಮಾಡಿ ಆ ಮೂಲಕವಾಗಿ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಹುಡುಕ್ತಾ ಇವತ್ತಿನ ದಿನಗಳಲ್ಲಿ ವೆರಿಕೋಸಿಸ್ ಅನ್ನುವಂತಹ ಒಂದು ಕಾಯಿಲೆಗೆ ಅದ್ಭುತವಾದಂಥ ಚಿಕಿತ್ಸೆಯನ್ನು ನೀಡಬಲ್ಲಂತಹ ಖ್ಯಾತ ಸಂಶೋಧಕರು, ವೈದ್ಯರು ಆಗಿರುವಂತಹ ಡಾಕ್ಟರ್ ಎಂ ವಿ ಉರಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸ್ಕೊಳ್ತೇನೆ. ಡಾಕ್ಟರ್ ನಮಸ್ತೆ. ವೆರಿಕೋಸಿಸ್ ವಿಚಾರ ಬಂದಾಗ ಉರಾಲ್ ಅವ್ರದ್ದು ಹೆಸರು ಕೇಳಿ ಬರ್ತಾನೆ ಇರ್ತದೆ. ಅದಕ್ಕೆ ಬೇಕಾಗಿ ಬಹಳಷ್ಟು ಆ ಒಂದು ರೋಗದ ಹಿಂದೆ ನಿಮ್ಮದೇ ಆದಂತಹ ರೀತಿ ಸಂಶೋಧನೆಗಳನ್ನು ಮಾಡಿದ್ರಿ. ಯಾವ ರೀತಿ ಅದಕ್ಕೆ ಔಷಧೀಯ ಒಂದು ಗುಣಗಳನ್ನು ಶೇಖರಿಸಿಕೊಂಡು ಕ್ರೋಢೀಕರಿಸಿ ಯಾವ ಥರ ಅದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ರಿ ಸರ್. ಹೇಗಿದೆ ಸರ್ ಈಗ ಕ್ಲಿನಿಕ್? ಹೇಗಂದರೆ ವೆರಿಕೋಸ್ ಏನಂದರೆ ಜನರಿಗೂ ಜಾಸ್ತಿ ಗೊತ್ತಿಲ್ಲ ಏನು ಕಾಯಿಲೆ ಅಂತ. ಬಟ್ ನನಗೆ ತುಂಬ ಪೇಷಂಟ್ ಬರ್ತಿದ್ರು. ಅಂದರೆ ಕಾಲು ದಪ್ಪ ಆಗೋದು, ಗಾಯ ಆಗೋದು. ನನಗೂ ಮೊದಲು ಏನು ಔಷಧಿ ಕೊಡಬೇಕಂತ ನನಗೊಂದು ಗೊತ್ತಾಗ್ತಲೇ ಇತ್ತು. ಯಾವುದೋ ಒಂದು 5 ವರ್ಷದಿಂದ ನಮ್ಮ ದೊಡ್ಡ ಹಾಸ್ಪಿಟ್ಲಿಗೆ ಹೋದೆ. ನಾವು ಯಾರು ರಿಲೇಟಿವ್ ಅವ್ರನ್ನಲ್ಲಿ ಹಾಸ್ಪಿಟ್ಲಿಗೆ ಇದೇ ವೆರಿಕೋಸ್ ವೇನ್ ಇದಕ್ಕೆ ಅಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲೊಂದು ವಾರ್ಡಲ್ಲಿ ನೋಡಿದಾಗ ಒಂದು 100 ಜನ ಇದ್ದಿದ್ರು. ಅವ್ರು ಬಂದು ಅಡ್ಮಿಟ್ ಆಗಿ 6 ತಿಂಗಳಾಗಿತ್ತಂತೆ. ಅದು ವೆರಿಕೋಸ್ ಅಲ್ಸರ್ ಗುಣ ಆಗೋದಿಲ್ಲ. ಅವ್ರದ್ದು ನೋವು ನೋಡಿ ನನಗೊಂಥರ ಏನೋ ಫೀಲ್ ಆಯಿತು, ಏನಾದ್ರು ಮಾಡಬೇಕಂತ. ಅಂದರೆ ಅದಕ್ಕೋಸ್ಕರ ಒಂದು 5 ವರ್ಷ ನಾನು ಕಷ್ಟಪಟ್ಟು ಒಂದು ಔಷಧಿ ಕಂಡುಹಿಡಿದಿದ್ದೇನೆ. ಓಕೆ. ಅಂದರೆ ನನಗೆ ಅದು ಪೇಷಂಟ್ ನೋವು ನೋಡಲಿಕ್ಕಾಗಿಲ್ಲ. ಅಂದರೆ ಪಾಪ ಅವರು ವರ್ಷಗಟ್ಟಲೆ ಅನುಭವಿಸ್ತಿದ್ರು ಆ ನೋವಿಂದ. ಅದು ಈಗ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಸರ್? ವೆರಿಕೋಸಿಸ್ ಅಂದರೆ ಅದರ ಒಂದು ರೋಗ ಲಕ್ಷಣಗಳು ಹೇಗಿರ್ತದೆ ಅಂತ? ರೋಗ ಲಕ್ಷಣ ಅಂದರೆ ವೆರಿಕೋಸ್ ಅನ್ನೋದೊಂದು ನಮ್ಮ ದೇಶದಲ್ಲಿ 50% ಜನರಿಗಿದೆ ಇವಾಗ. ಹೌದು. ಅಂದರೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಮೇನ್ ಅಂದರೆ ಅದು ಆಕ್ಯುಪೇಷನಲ್ ಎಫರ್ಟ್. ಅಂದರೆ ನೀವೀಗ ಲಾಂಗ್ ಫಿಟ್ಟಿಂಗ್, ಲಾಂಗ್ ಸ್ಟ್ಯಾಂಡಿಂಗ್. ಈಗ ಎಕ್ಸಾಂಪಲ್ ಲಾಂಗ್ ಫಿಟ್ಟಿಂಗ್ ಅಂದರೆ ಈಗ ಬ್ಯಾಂಕಲ್ಲಿ ಕೂತಿರ್ತಾರೆ ಬೆಳಗ್ಗೆ 10 to ಸಂಜೆ 5 o'clock. ಮತ್ತು ಮೇನಾಗಿ ಲಾಂಗ್ ಫಿಟ್ಟಿಂಗ್ ಎಕ್ಸಾಂಪಲ್ ಪೊಲೀಸು, ಟ್ರಾಫಿಕ್ ಪೊಲೀಸು, ಮತ್ತು ಬಸ್ ಕಂಡಕ್ಟರು, ಹೋಟೆಲ್, ಬೇಕರಿ, ಲೆಕ್ಚರಿ, ಯಾರಾದರೂ ತುಂಬ ಟೈಮ್ ನಿಂತಾಗ ನಮ್ಮದು ಬ್ಲಡ್ ಕಾಲಿಂದ ಮೇಲೆ ಹಾರ್ಟಿಗೆ ಬರಬೇಕು. ಅಶುದ್ಧ ರಕ್ತ ಕಾಲಿಂದ ಹಾರ್ಟಿ ಮೇಲೆ ಬರಬೇಕಾಗತ್ತೆ. ಅಲ್ಲಿ ವಾಲ್ವ್ ಇರ್ತದೆ. ಆ ವಾಲ್ವ್ ಫಂಕ್ಷನ್ ಆಗಬೇಕಾದ್ರೆ ನಿಮ್ಮದು ಕಾಫ್ ಮಸಲ್ ಕಾಂಟ್ರಾಕ್ಷನ್ ಆಗಿ ಅದು ಫಂಕ್ಷನ್ ಆಗಿ ಬ್ಲಡ್ಡನ್ನು ಅಲ್ಲಿ ತಡೆ ಹಿಡಿದು ಮೇಲೆ ಪುಷ್ ಮಾಡಿ ಕೊಡ್ತದೆ. ಆ ವಾಲ್ವಲ್ಲಿ ಒಂದು ಸ್ಟೆಪ್ ಥರ ಇಲ್ಲೊಂದು ವಾಲ್ವ್ ಇರ್ತದೆ. ಆ ಥರ ವಾಲ್ವ್ ಸ್ಟೆಪ್ ಅದಲ್ಲ, ಒಂದು ಬ್ಲಡ್ ಮೇಲೆ ಬರಬೇಕಾದ್ರೆ ಅಂದರೆ ತುಂಬ ಗ್ರಾವಿಟೇಷನ್ ಫೋರ್ಸ್ ಇರ್ಲಿಕ್ಕೆ ಹೋಗಿ ಹಾರ್ಟಿಗೆ ಬರಲಿಕ್ಕೆ ತುಂಬ ಕಷ್ಟ ಇದೆ. ಕಾಲಿಂದ ಮೇಲೆ ಬರಬೇಕಲ್ಲ, ಒಂದು ವಾಲ್ವ್ ಸ್ಟೆಪ್ ಅಂದರೆ ಒಂದು ಸ್ಟೆಪ್ ಮಾಡಿ ನೆಕ್ಸ್ಟ್ ನಿಮ್ಮದು ಮೇಲೆ ಪುಷ್ ಮಾಡಿ ಕೊಡ್ತದೆ. ಆ ವಾಲ್ ಫಂಕ್ಷನ್ ಆಗಬೇಕಾದ್ರೆ ನಿಮ್ಮದು ಕಾಫ್ ಮಸಲ್ ಆ್ಯಕ್ಷನ್ ಆಗಬೇಕು. ಆ ಕಾಫ್ ಮಸಲ್ ಆ್ಯಕ್ಷನ್ ಆಗಿ ಮಸಲ್ ಕಾಂಟ್ರಾಕ್ಷನಿಂದ ವೇನ್ ಸ್ಕ್ವೀಸ್ ಆಗಿ ಅದು ವಾಲ್ ಫಂಕ್ಷನ್ ಆಗ್ತದೆ. ಬಟ್ ನೀವು ಜಾಸ್ತಿ ನಿಂತಾಗ ಕೂತಾಗ ವಾಲ್ ಫಂಕ್ಷನ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಕಾಫ್ ಮಸಲ್ ಆ್ಯಕ್ಷನ್ ಆಗೋದಿಲ್ಲ. ಅದೇ ಮೇನ್ ರೀಸನ್ ಬರ್ತಾ ಉಂಟು ಈಗ. ಬಟ್ ಜನರಿಗೆ ಅದ್ರ ಬಗ್ಗೆ ಏನೂ ಇಲ್ಲ. ಯಾಕೆ ಮಾಹಿತಿ ಇಲ್ಲ, ಯಾಕೆ ಬರ್ತದೆ, ಅದನ್ನು ಯಾಕೆ ಅದನ್ನು ಅವಾಯ್ಡ್ ಮಾಡ್ಬೋದು, ಯಾರಿಗೂ ಐಡಿಯಾ ಇಲ್ಲ. ಈಗ ಬಹುಶಃ ಕೆಲವರು ಅದನ್ನು ಏನು ತಿಳ್ಕೊಂಡಿದ್ದಾರೆ, ಹೆರಿಡಿಟರಿ ಅಂತ ಅಂದ್ಕೊಂಡಿದ್ದಾರೆ. ಹೆರಿಡಿಟರಿ ಅಂದರೆ ನಮ್ಮ ಅಜ್ಜಂಗಿದೆ, ಅಪ್ಪಂಗಿದೆ, ಹಾಗೆ ಇರ್ತದೆ. ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ನಾನು ತುಂಬ ಅವೇರ್ನೆಸ್ ಮಾಡ್ತಿದ್ದೇನೆ. ನೀವು ಸ್ಟಾರ್ಟಿಂಗಲ್ಲೇ ನೀವು ಮೆಡಿಸಿನ್ ಮಾಡಿದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ನೀವು ಜಾಸ್ತಿ ಒಟ್ಟು 5 ಗ್ರೇಡ್ ಇರ್ತದೆ, 1 2 3 4 5. 1 2 3 ಗ್ರೇಡಲ್ಲಿ ನೀವು ಮೆಡಿಸಿನಲ್ಲಿ ಆಲ್ಮೋಸ್ಟ್ ನಾವು 90% ಗುಣ ಮಾಡಿ ಕೊಡ್ತೇವೆ. ಖಂಡಿತ. 4th 5th ಅಲ್ಲಿ ಸ್ವಲ್ಪ ಕಷ್ಟ. ಅಂತ ಕಷ್ಟ ಅಂದರೆ ಸ್ವಲ್ಪ ಲಾಂಗ್ ಟೈಮ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ಹೋಗಬಾರ್ದು ಅಂತ ನಾನು ತುಂಬ ಅವೇರ್ನೆಸ್ ಮಾಡ್ತಿದ್ದೇನೆ. ಈಗ ಇದರಿಂದ ಅವರಿಗೆ ರೋಗ ಲಕ್ಷಣಗಳು ಹೇಗೆ ಕಾಣಿಸ್ತದೆ ಸರ್? ಈಗ ಮೇಯ್ನಾಗಿ ನೀವು ಕೆಲಸ ಮಾಡಿ ಮನೆ ಬಂದಾಗ ಕಾಲು ದಪ್ಪ ಆಗ್ತದೆ. ಇವನ್ ಅದಕ್ಕಿಂತ ನೀವು ಲಾಂಗ್ ಜರ್ನಿ ಮಾಡಿ ಬರ್ತಾರೆ, ಒಂದು 4 to 5 hours ಜರ್ನಿ ಮಾಡ್ಕೊಂಡು ಬರ್ತಾರೆ ಸಿಟ್ಟಿಂಗಲ್ಲಿ, ಕಾಲು ದಪ್ಪ ಆಗ್ತದೆ. ಮತ್ತು ನೈಟ್ ಮಲಗಿದಾಗ ನಮ್ಮಲ್ಲಿ ಹಳ್ಳಿಯಲ್ಲಿ ಚೆಂಡ್ ಅಂತ ಹೇಳ್ತಾರಲ್ಲ, ಕಾಫ್ ಮಸಲ್ ಕ್ರ್ಯಾಂಪ್, ಅದು ಮೇನ್ ಸಿಂಪ್ಟಮ್. ಕಾಲು ದಪ್ಪ ಆಗೋದು ಮತ್ತು ಕಾಫ್ ಮಸಲ್ ಕ್ರ್ಯಾಂಪ್. ಅದು ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಆವಾಗ ನಿಮ್ಗೆ ಅವರು ಗೈಡೆನ್ಸ್ ಕೊಡ್ತಾರೆ, ಅಥವಾ ಏನು ಸೂಕ್ತ ಮೆಡಿಸಿನ್ ಅವರೇ ಕೊಡ್ತಾರೆ, ಅಥವಾ ನೀವು ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಕೆಲವೆಲ್ಲ ಫುಡ್ ಹ್ಯಾಬಿಟ್ ಅಥವಾ ಏನಾದ್ರು ಹೇಳ್ತಾರೆ. ಅದು ನೀವು ಫಸ್ಟು ಹೋಗಬೇಕಾಗತ್ತೆ ಆ ಸಿಂಪ್ಟಮ್ ಬಂದಾಗ.
ನೀವು ಎಲ್ಲೇ ಇರಿ, ಯಾವುದೇ ಡಾಕ್ಟರ್ ಆಗಲಿ ನೀವು ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಬೇಕಾಗುತ್ತೆ. ಓಕೆ, ಅದು ಬಿಟ್ಟರೆ ಇದು ಯಾವ ಏಜ್ ಗ್ರೂಪಿಗೆ ಬರ್ತದೆ ಅಂತ? ಈಗ ಏಜ್ ಗ್ರೂಪ್ ಒಳ್ಳೆ ಕ್ವಶನ್ ಸರ್. ಈಗ ನನಗೆ ಮೊದಲು ಬಿಫೋರ್ ಲಾಕ್ಡೌನು 45 ಏಜಿಗೆ ಬರ್ತಿದ್ರು. ಈಗ ನಂಗೆ ಮೊನ್ನೆ ಹೇಳಿ ಬೇಜಾರಾಗ್ತಾ ಉಂಟು. ಒಂದು ಮಗು ನವೋದಯ ಸ್ಕೂಲ್ ಓದ್ತಿದೆ, 10th, ಅವರು ಬರ್ತಿದ್ದಾರೆ ಪೇಷಂಟ್. ಯಾಕಂದ್ರೆ ಅವ್ರದ್ದು ಆನ್ಲೈನ್ ಪಾಠ ಕೂತಿರ್ತಾರೆ. ಮೊದಲು ಆಟ ಆಡ್ಕೊಂಡಿರ್ತಾರೆ ಮಕ್ಕಳೆಲ್ಲ ಸ್ಕೂಲಲ್ಲಿ. ಈಗ ಕೂತು ಮಕ್ಕಳಿಗೆ ಬರಲು ಶುರುವಾಗಿದೆ. ಓಕೆ, ಟೋಟಲಿ 45 to 55 ಏಜು. ಲೇಡೀಸಲ್ಲಿ ಪ್ರೆಗ್ನೆನ್ಸಲ್ಲಿ ಆಲ್ಮೋಸ್ಟ್ ಬರ್ತದೆ 80%. ಮತ್ತು ಅವ್ರಿಗೆ ಮೆನೋಪಾಸಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವ್ರು ಕರೆಕ್ಟಾಗಿ ಮೆಡಿಸಿನ್ ಮಾಡದಿದ್ರೆ ಪ್ರೆಗ್ನೆನ್ಸಿ ಮಾಡದಿದ್ದಾಗ ಮೆನೋಪಾಸಲ್ಲಿ ಜಾಸ್ತಿ ಆಗ್ಬೋದು. ಓಕೆ, ಈಗ ಅದ್ರ ಜೊತೆಗೆ ಈ ರೋಗ ಲಕ್ಷಣ ಹೆಂಗಸರಲ್ಲಿ ಜಾಸ್ತಿಯಾ ಗಂಡಸರಲ್ಲಿ ಆ ಥರ ಏನಾದರೂ ಇದೆಯಾ? ಮೇಯ್ನಾಗಿ ಹೆಂಗಸರಲ್ಲಿ ಜಾಸ್ತಿ ಇರ್ತದೆ. ಹೆಂಗಸರಲ್ಲಿ ಆಲ್ಮೋಸ್ಟ್ ಹೇಳಿದ್ನಲ್ಲ ಅವಾಗ, ಪ್ರೆಗ್ನೆನ್ಸಿಯಲ್ಲಿ 90% ಲೇಡೀಸಿಗೆ ಸಿಮ್ಟಮ್ ಬಂದಿರ್ತದೆ. ಓಕೆ, ನಮ್ಮಲ್ಲಿ ಹೇಳ್ತಾರೆ ಆಯುರ್ವೇದದಲ್ಲಿ ಇದು ಡೆಲಿವರಿ ಆದ ಮೇಲೆ ಒಂದು 3 ತಿಂಗಳು ಬಾಣಂತಿ ಉಪಚಾರ ಹೇಳ್ತಾರೆ. ನಮ್ಮಲ್ಲಿ ಸೈಂಟಿಫಿಕ್ಕಾಗಿ ಹೇಳಿರ್ತಾರೆ ಆಯುರ್ವೇದದಲ್ಲಿ. ಬಟ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, 3 ದಿನಕ್ಕೆ ಬಾಣಂತಿ ಉಪಚಾರ ಮುಗಿದು ಅವರು ಡ್ಯೂಟಿ ಹೋಗ್ತಾರೆ. ನಮ್ಮಲ್ಲಿ ಹೇಳಿದ್ದು ಯಾಕಂದರೆ ಇದು ಬಾಣಂತಿ ಉಪಚಾರ 3 ತಿಂಗಳು ಅಂದರೆ ಇದನ್ನು ವೆರಿಕೋಸ್ ವೈನ್ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ. ಬಟ್ ಜನರಿಗೆ ಟೈಮ್ ಇಲ್ಲ, ರಜೆ ಇರುವುದಿಲ್ಲ, ಅಲ್ಲಿ ಆಫೀಸ್ ಹೋಗಬೇಕು, ದುಡಿಬೇಕು ಅಂತ. ಮತ್ತೆ ಏನು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಬರುತ್ತೆ ಅವೇರ್ನೆಸ್ ಇಲ್ಲ. ಈಗ ಅದ್ರ ಜೊತೆಗೆ ಸರ್, ಈ ಮೊದಲನ ಕಾಲಘಟ್ಟ ನಾವು ಸಾಮಾನ್ಯವಾಗಿ ನೋಡ್ತಿದ್ದೆ ಹಿರಿಯರಿಗೆ, ಅಂದರೆ ನೀವು ಹೇಳಿದಾಗೆ ತುಂಬ ನಾವು ನಮ್ಮ ಅಜ್ಜ ಅಥವಾ ಇಂಥ ಏಜ್ ಆಫ್ಟರ್ 70 ಇಯರ್. ಈಗ ಈ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಬರುವಂಥ ಒಂದು ಸನ್ನಿವೇಶಗಳು ನೀವು ಹೇಳ್ತಾ ಇದ್ದೀರಿ. ನಾನು ಹೇಳ್ತೇನೆ, ಇದರಲ್ಲಿ ಆಹಾರ ಪದ್ಧತಿ ಏನಾದರೂ ಇದಕ್ಕೆ ಕಾರಣ? ಇದಕ್ಕೆ ಮೇನ್ ಕಲಬರಿಕೆ ಆಹಾರ. ಕಲಬರಿಕೆ ನಿಮಗೆ ವೇನ್ಸಿಗೆ ನಮ್ಮದು ತಿಂದ ಆಹಾರ ನಮ್ಮಲ್ಲಿ ಹೇಳ್ತಾರೆ, ಒಂದು ಧಾತು ಅಂದರೆ ಸಪ್ತಧಾತು, ಒಂದು ಆಹಾರ ಲಾಸ್ಟ್ ವೀರ್ಯದವರೆಗೆ ಹೋಗ್ತದೆ. ಸಪ್ತಧಾತು ಅಂತ ಎಕ್ಸ್ಟ್ರಾಕ್ಟ್ ಓಕೆ ಪಾರ್ಟ್ ವೀರ್ಯ ಆಗಿ ಉತ್ಪತ್ತಿ ಆಗುತ್ತೆ. ಸೈಂಟಿಫಿಕ್ಲಿ ಇಟ್ ಇಸ್ ಪ್ರೂವ್ಡ್. ಬಟ್ ಈಗ ನಮ್ಮಲ್ಲಿ ಈಗ ಆಹಾರ ಉಂಟಲ್ಲ, ಎಲ್ಲ ನಿಮ್ಗೆ ಗೊತ್ತಿರ್ಬೇಕು, ಕಲಬರಿಕೆ ಯಾವುದ್ರಲ್ಲಿ ಸತ್ವೇ ಇಲ್ಲ, ಎಲ್ಲ ಇದು ರಸಗೊಬ್ಬರ, ಕೆಮಿಕಲ್ಲು. ಮತ್ತೀಗ ಕೆಮಿಕಲ್ ಹೋಗ್ಲಿ, ಮತ್ತೆ ಇಲ್ಲಿ ಎಲ್ಲದೂ ಮಿಕ್ಸ್ ಮಾಡ್ತಾರೆ. ಈಗ ಕೊಬ್ಬರಿ ಎಣ್ಣೆ, ಅದಕ್ಕೆ ನಿಮ್ಮ ಕೆಜಿಗೆ 80 ರೂಪಾಯಿ ಸಿಗ್ತದೆ ಅಂಗಡಿಯಲ್ಲಿ. ಅದು ಕೊಡ್ಲಿಕ್ಕೆ ಹೈಲಿ ಇಂಪಾಸಿಬಲ್. ನೀವು ತಗೊಳ್ತಾರೆ, ಯೂಸ್ ಮಾಡ್ತಾರೆ. ಹೇಗೆ ಬರ್ತದೆ ನೀವು ಅಂಗಡಿಯಲ್ಲಿ ಕೇಳೋದಿಲ್ಲ, ಅಥವಾ ಅವ್ರನ್ನ ಕಡಿಮೆ ಸಿಕ್ಕಿದ್ರೆ ಬೇಕು 5 ರೂಪಾಯಿ ಪಕ್ಕ ಬೇರೆ ಕೊಡಲಿ, 5 ರೂಪಾಯಿ ಚೀಪಲ್ಲಿ ಕೊಡಿ, ಎಲ್ಲ ತಗೊಳ್ತೀರ ನೀವು. ಯಾಕೆ ಕೊಡ್ತೀರಾ, ಹೇಗೆ ಕೊಡ್ತೀರಾ ಕೇಳೋದಿಲ್ಲ. ಅದು ತುಂಬ ಮಿಕ್ಸ್ ಮಾಡ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದು. ಅದನ್ನು ಯಾರು ಜನ ಕ್ವಶನ್ ಮಾಡಬೇಕು, ಅಂದರೆ ಅವರ ಹೆಲ್ತಿಗೋಸ್ಕರ ಅವರು ಕ್ವಶನ್ ಮಾಡಬೇಕು. ಮೊದಲು ಏನಾಗ್ತಿದ್ದ, ತೆಂಗಿನೆಣ್ಣೆ, ಮೆಣಸು, ಇದೆಲ್ಲನೂ ಕೂಡ ಅವರು ಹಳ್ಳಿಯಲ್ಲಿ ಅವರೇ ಬೆಳೆಯುತ್ತಿರೋದ್ರಿಂದ ಪ್ಯೂರಿಟಿ ಇತ್ತು. ತರಕಾರಿಗೆ ಈಗ ಅದಕ್ಕೂ ಇಂಜೆಕ್ಷನ್ ಮಾಡಿ ಗ್ರೋತ್ ಹಾರ್ಮೋನ್ ಮಾಡ್ತಾರೆ. ಈಗ ಒಂದು ಹೇಳಿದ್ರೆ ತುಂಬ ವಿಷಯ ಇದೆ. ಜನ ಅದನ್ನು ಕ್ವಶನ್ ಮಾಡಬೇಕು ಅಂತ. ಕ್ವಶನ್ ಅಂದರೆ ಅವರು ಆರೋಗ್ಯ ಪ್ರಕಾರ ಕೇಳಬೇಕು, ಈಗ ಈ ಥರ ಮಾಡಬಾರ್ದು ಅಂತ. ಒಮ್ಮೆ ಕಾಯಿಲೆ ಬಂದ ಮೇಲೆ ಅದನ್ನು ಗುಣ ಮಾಡೋಕ್ಕೆ ಭಾಳ ಕಷ್ಟ ಉಂಟು. ಇದೊಂದೇ ಅಲ್ಲ, ಅದು ಎಲ್ಲದೂ ನಿಮ್ಮದು ಮೆಟಬಾಲಿಸಮ್ಮೇ ಹಾಳಾಗಿಬಿಡುತ್ತೆ, ಮತ್ತು ಕ್ಯಾನ್ಸರ್ ಬರೋ ಚಾನ್ಸ್ ತುಂಬ ಇರ್ತದೆ. ಸರ್, ಈಗ ನೀವು ನಿಮ್ಮ ಆಯುರ್ವೇದಿಕ್ ಪ್ರಾಕ್ಟೀಸನ್ನು ಹೇಗೆ ನೀವು ಅಭ್ಯಾಸ, ಅಂದರೆ ಮೊದಲಿಂದ ಎಲ್ಲಿಂದ ನಿಮ್ಮ ಆರಂಭ ಹೇಗೆ ಆಯಿತು ಅಂತ? ನನ್ನ ಊರು ಕೋಟ. ನಮ್ಮ ತಂದೆ ರಾಧಾಕೃಷ್ಣರಾಳ ಮತ್ತು ತಾಯಿ ಮಹಾಲಕ್ಷ್ಮಿ ಅಂತ. ನಮ್ಮದು ಕೋಟೆ ವಿವೇಕ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ನನಗಲ್ಲೊಂದು ಒಳ್ಳೆ ಗುರುಗಳು ಇದ್ದಿದ್ರು ನಮ್ಮ ಕಾಲದಲ್ಲಿ, ಇವಾಗಲಿದ್ದಾರೆ. ಬಟ್ ನನಗೊಂದು ಒಳ್ಳೆ ಸ್ಫೂರ್ತಿ ಸಿಗುತ್ತೆ ಆ ಸ್ಕೂಲಲ್ಲಿ ಓದಿ. ನೆಕ್ಸ್ಟು ಕೊಪ್ಪದಲ್ಲಿ ಏಲೇಂದ್ರ ಮೆಮೋರಿಯಲ್ ಕಾಲೇಜ್ ಅಂತ ಆಯುರ್ವೇದಿಕ್ ಕಾಲೇಜು. ಅಲ್ಲಿಂದ ಹೇಗೆ ಶಿಫ್ಟ್ ಆದ್ರಿ ಸರ್ ಈ ಕಡೆ? ಅಲ್ಲಿಂದ ಅಂದರೆ ನೀವು ಕೋಟದಲ್ಲಿದ್ರಿ, ಕೊಪ್ಪಕ್ಕೆ ಶಿಫ್ಟ್ ಆದ್ರಿ? ಅದು ಏನಂತ ಹೇಳಲಿಕ್ಕಾಗೋದಿಲ್ಲ. ಅದು ಒಬ್ಬರದ್ದು ಏನಿದೆ ಅದು ಅಲ್ಲೇ ನಮ್ದೇನೂ ಇಲ್ಲ, ಅಲ್ಲೇ ಮಾಡಬೇಕಾಗತ್ತೆ. ಒಂದೊಂದು ನಮ್ದು ಋಣ ಇರುತ್ತೆ, ಅಲ್ಲಿ ಮಾಡಬೇಕಾಗತ್ತೆ. ಓಕೆ. ಆಮೇಲೆ ಇಲ್ಲಿ ಬಂದು ನಂಗೆ 20 ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ. ಓಕೆ. ಮತ್ತು ನಾವು ವೆರಿಕೋಸ್ ಮಾಡ್ತಾ ಒಂದು 5 ವರ್ಷ ಆಗಿದೆ. ಓಕೆ. ಈಗ ಸ್ಟಾರ್ಟಿಂಗಲ್ಲಿ ನಿಮ್ಮ ಈ ಆಯುರ್ವೇದಿಕ್ ಸಂಶೋಧನೆಗಳನ್ನು ಯಾವ ಇದ್ರ ಮೂಲಕ ಆರಂಭ ಮಾಡಿದ್ರಿ? ಈಗ ನಿಮ್ಮದು ಹೇಗೆ ಆರಂಭ ಅಂದರೆ ನಂದು ಒಂಥರ, ನಾನು ನನ್ನ ಪೇಷಂಟ್ ಫುಲ್ ಇತ್ತು. ಅದು ನಂದು ಒಂದು ಇದರಲ್ಲಿ ರಿಸರ್ಚ್ ಮಾಡಬೇಕಂತ ನಾನು ಥಿಂಕ್ ಮಾಡ್ತೀನಿ. ಅಂದರೆ ನಮ್ಮ ಅಜ್ಜ ಒಬ್ಬರು ಅವರು ಪಂಡಿತರು. ಓಕೆ. ನಾನು ಸ್ವಲ್ಪ ಜೀನ್ ಬಂದಿರ್ಬೋದು, ಬಟ್ ನಂದು ಆಲ್ಮೋಸ್ಟ್ ನಾನು ರಿಸರ್ಚ್ ಬಗ್ಗೆ ನಾನು ಥಿಂಕ್ ಮಾಡ್ತಿರ್ತೇನೆ. ಬಟ್ ನಾನು ವೆರಿಕೋಸ್ ಪೇಷಂಟ್ ನೋಡಿ ಏನೋ ಒಂದು ಮಾಡಬೇಕಂತ ನನ್ನದೇ ಒಂದು ಕಾನ್ಸೆಪ್ಟಲ್ಲಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತುಂಬ ನಾನು ಕೆಲವು ಟೈಅಪ್ ಮಾಡ್ಕೊಂಡಿದ್ದೇನೆ ಇನ್ಸ್ಟಿಟ್ಯೂಷನಲ್ಲಿ, ರಿಸರ್ಚ್ ಸೆಂಟ್ರಲ್ಲಿ ಮಾಡಿ ಒಂದು ಔಷಧಿ ಕಂಡಿದ್ದೇನೆ. ಆಲ್ಮೋಸ್ಟ್ ನನಗೆ ಅದರಿಂದ ಒಂದು 90% ರಿಸಲ್ಟ್ ಬರ್ತಾಯಿತ್ತು. ಮತ್ತು ಅದನ್ನ ಇನ್ನೂ ಡೆವಲಪ್ ಮಾಡ್ತಿದ್ದೇನೆ, ಅಂದರೆ ಫೈನ್ ಟ್ಯೂನ್ ಮಾಡಿ ಅದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡ್ತಿದ್ದೇನೆ, ಅಂದರೆ ಆದಷ್ಟು ಉತ್ತಮ ಔಷಧಿ ಕೊಡಬೇಕಂತ. ಈಗ ಈ ವೆರಿಕೋಸಿಸ್ ಇದು ಸ್ಟಾರ್ಟ್ ಮಾಡಿದ ಮೇಲೆ
ನಿಮಗೆ ಬಹುಶಃ ಪೇಷಂಟ್ಗಳನ್ನ ನೋಡ್ತಾ ನೋಡ್ತಾ ಒಂದಷ್ಟು ಹೊಸ ವಿಚಾರಗಳು ತಿಳ್ಕೊಂಡಿರ್ಬೋದು ಅಂತ ಅನಿಸ್ತದೆ. ತುಂಬ ಯಾಕೆಂದ್ರೆ ಬಗೆಗಳು, ಯಾಕೆಂದ್ರೆ ಗೊತ್ತೇ ಇಲ್ಲದಂಥ ವಿಚಾರಗಳೆಲ್ಲ. ಹೌದು. ಈಗ ಜನರಿಂದ ರೆಸ್ಪಾನ್ಸ್ ಹೇಗಿದೆ ಸರ್? ಈಗ ಜನರಿಂದ ರೆಸ್ಪಾನ್ಸ್ ಅದನ್ನ ಹೇಳಬಾರ್ದು. ಅಂದರೆ ಯಾರೊಬ್ಬ ರೋಗಿ ಒಂದು ನೋವಿಂದ ಅವ್ರಿಗೆ ಮುಕ್ತಿ ಕೊಟ್ಟಾಗ ಅವ್ರದ್ದು ಎಕ್ಸ್ಪ್ರೆಷನ್ ಅದು ಹೇಳಿಕ್ಕೆ ಅದೇ ನಂಗೆ ಅದೇ ಬೇಕಾಗಿತ್ತು. ಅಂದರೆ ಯಾರೋ ನೋವು ಅದೊಂದು ರೀತಿ ಬ್ಲೆಸ್ಸಿಂಗ್ಸ್ ಅಂತ. ಬ್ಲೆಸ್ಸಿಂಗ್. ನಾನೀಗ ಒಬ್ಬರಿಗೊಂದು ಏನು ನೋವಿಂದ ಕಡಿಮೆ ಮಾಡಿ ಸಾಕಾಗ್ತಾರೆ, ಅದೇ ಪುಣ್ಯ. ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಪೇಷಂಟ್ ಬರ್ತಿದ್ದಾರೆ. ಈಗ ಬೇರೆ ಕರ್ನಾಟಕದ ವಿವಿಧ ಭಾಗಗಳಿಂದ ಬರ್ತಿದ್ದಾರೆ. ಅಂದರೆ ಒಬ್ಬರು ಪೇಷಂಟ್ ಬಂದಾಗ ಅವ್ರು ಹೇಳ್ತಾರೆ ಎಲ್ಲಿ ಹೋಗಿ ಅಂತ. ಆ ನಂಬಿಕೆನ ಬರ್ತಿದ್ದಾರೆ, ನಂಬಿಕೆ ಉಳಿಸ್ಕೊಳ್ತಿದ್ದೇನೆ. ಆದಷ್ಟು ನನ್ನ ನಿಸ್ವಾರ್ಥವಾಗಿ ಅವ್ರು ಸೇವೆ ಮಾಡ್ತಿದ್ದೇನೆ. ಖಂಡಿತ ಖಂಡಿತ ಖಂಡಿತ. ಶಾರದಾಂಬೆಯ ಸನ್ನಿಧಿ. ಅಂದರೆ ಯಾಕಂದರೆ ಇದು ವೆರಿಕೋಸ್ ವೆನ್ನಿಗೆ ಬೇರೆ ಪಾಶ್ಚಾತ್ಯ ವಿಜ್ಞಾನ ಒಂದು 10 ವರ್ಷದ ಹಿಂದೆ ರಿಸರ್ಚ್ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಯಾಕಂದರೆ ಇದು ಡೆಡ್ ಸೈನ್ಸ್ ಅಂತ ಕನ್ಸಿಡರ್ ಮಾಡಿ ಅವ್ರು ಒಳ್ಳೊಳ್ಳೆ ಆಪರೇಷನ್ ಬಗ್ಗೆ, ಟೆಕ್ನಿಕ್ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಬಟ್ ನನಗೊಂದು ಏನೋ ನನ್ನಿಂದ ಗುಣ ಆಗ್ತಿದೆ, ಬಟ್ ನನ್ನಿಂದ ಅಲ್ಲ, ಏನೋ ದೇವ್ರ ಶಾರದಮ್ಮ ದೇವರಿಂದ ಆಗ್ತಿದೆ. ಬಟ್ ಯಾರಿಗಾಗ ನನ್ನಿಂದ ಆಗಬೇಕಾದ್ರೆ ಏನೊಂದು ದೇವ್ರ ಶಕ್ತಿ ಇರಬೇಕು. ನಾ ಮಾಡಿ ಔಷಧಿ ಅವರಿಗೆ ಫಲಿಸ್ತಾ ಇದೆ. ಅಂದರೆ ನಾನು ಮಾಡ್ಕೊಂಡೆ, ನಾ ಮಾಡಿದೆ, ನನ್ನ ಏನೋ ನನಗೆ ಅಹಂಕಾರ ಇಲ್ಲ, ಏನೋ ನನ್ನಿಂದ ದೇವ್ರಿಗೆ ಸೇವೆ ಆಗ್ತಾಯಿದೆ ಅಂತ ತಿಳ್ಕೊಂಡೆ. ಓಕೆ. ಈಗ ನಿಮಗೆ ಈ ವೆರಿಕೋಸಿಸ್ ತುಂಬ ಮೇಲ್ಮಟ್ಟಕ್ಕೆ ಹೋದಾಗ, ಅಂದರೆ ತುಂಬ ನೀವೇನು ಹೇಳ್ತೀರಾ, 5 ಲೇಯರ್ ಹೇಳ್ತೀರಿ, 5th ಗ್ರೇಡ್ ವೀನಸ್ ಅಲ್ಸರ್, ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ, ರೋಗಿಯ ಸ್ಥಿತಿ ಬಹಳ ಕಷ್ಟ ಆಗಿರೋದಿಲ್ಲ ಸರ್? ಅದು ಹೇಗೆ ಆ ಟೈಮಲ್ಲಿ ಅವನಿಗೆ ಏನು ಕಷ್ಟಗಳಾಗ್ಬೋದು ಅಂತ? ಕೆಲವರು ಕಾಲು ದಪ್ಪ ಇರ್ತದೆ, ಕೆಲವೊಂದು ಜೀವನ ದಪ್ಪ ಇರ್ತದೆ, ಅವ್ರಿಗೆ ಇನ್ನೂ ಹೆಚ್ಚು ಅದು ಇಲ್ಲ. ಅವರು ನೋವು ಯಾರು ನಮ್ಮ ವೈರಿಗೂ ಬೇಡ ಸರ್. ನಾನು ನೋಡ್ತೀನಲ್ಲ ದಿನಕ್ಕೊಂದು ಅಂತ ಒಂದು 3-4 ಪೇಷಂಟ್ ಬರ್ತದೆ ಅಲ್ಸರ್ ಆಗಿ, ಕೆಲವರಿಗೆ ಕಾಲು ಹುಳಾಗಿರ್ತದೆ. ಬಟ್ ಅದು ಬರುವಾಗ ಅಂದರೆ ವೆರಿಕೋಸ್ ನಮ್ಮತ್ತು ಬರುವಾಗಲೇ ಒಂದು 10 ವರ್ಷ ಆಗಿರುತ್ತೆ. ಮತ್ತು ಮೇನ್ ಅದು ನಮ್ಮಲ್ಲಿ ಬರಲಿ ಕೆಲವರಿಗೆ ಅಂದರೆ ಸಣ್ಣ ಆಸ್ಪತ್ರೆ, ಸಣ್ಣ ಡಾಕ್ಟ್ರು ಮನಸ್ಸಲ್ಲಿ ಇರ್ತದೆ ಏನು ಮಾಡ್ತಾರಂತ. ಅವ್ರು ದೊಡ್ಡ ಕಡೆ ಹೋದ್ರೆ ಮತ್ತೆ ಗುಣ ಆಗುತ್ತಂತ. ಬಟ್ ನಮ್ಮಲ್ಲಿ ಬರುವಾಗ ಲೇಟ್ ಆಗಿರುತ್ತೆ. ಬಟ್ ನನ್ನ ಹತ್ರ ಒಂದು ಆಲ್ಮೋಸ್ಟ್ ಒಂದು 3-4 ತಿಂಗಳಲ್ಲಿ ಆಲ್ಮೋಸ್ಟ್ ಅವ್ರನ್ನ 80% ರಿಕವರಿ ಮಾಡಿದೆ. ಎಷ್ಟು ದೊಡ್ಡ ಗಾಯ ಆಗಿದ್ರು ಅದನ್ನ ಸರಿ ಮಾಡಿದ್ದೇನೆ. ಓಕೆ. ಈಗ ಕೆಲವೆಲ್ಲ ಈಗ ಬೇರೆ ಆಸ್ಪತ್ರೆಗೆ ಆಂಪುಟೇಷನ್ ಕಾಲು ಕಟ್ ಮಾಡಿ ರೆಫರ್ ಆಗಿತ್ತು. ಅವ್ರು ಲಾಸ್ಟ್ ಮೂಮೆಂಟ್ ಬಂತು, ಲಾಸ್ಟ್ ಒಂದು ಟ್ರೈ ಮಾಡಿ ನೋಡು ಅಂತೇಳಿ. ಒಬ್ಬರು ಡಾಕ್ಟರ್ ಸಿಂಗರಲ್ಲಿ ಒಂದು ಟ್ರೈ ಮಾಡಿ ತುಂಬ ದಿನ ಬಂದಿದ್ದಾರೆ, ಲಾಸ್ಟ್ ಮೂಮೆಂಟ್ ಟ್ರೈ ಮಾಡುವಂತ ಒಂದು ಲಾಸ್ಟ್ ಪ್ರಯತ್ನ, ಅದೆಲ್ಲ ನಾನು ಸರಿ ಮಾಡಿದೆ. ಈಗ ಶುಗರ್ ಪೇಷಂಟ್ಗಳಿಗೆ ಈ ವೆರಿಕೋಸಿಸ್ ಬಂದಾಗ ಅದ್ರ ಟ್ರೀಟ್ಮೆಂಟ್ ಇನ್ನೂ ಭಾಳ ಕಷ್ಟ ಅಂತ. ಭಾಳ ಕಷ್ಟ. ಬಟ್ ನಮ್ಮ ಔಷಧ ಅಂದರೆ ಯಾವುದೇ ಗಾಯಕ್ಕೆ ಗುಣ ಆಗಬೇಕಾದ್ರೆ ಹೊಸ ರಕ್ತ ಬರಬೇಕು. ಈ ವೆರಿಕೋಸ್ ಅಲ್ಸರಲ್ಲಿ ಅಥವಾ CV ಅಂತಾರೆ, ಕ್ರಾನಿಕ್ ವೆನಸ್ ಇನ್ಸಫಿಷಿಯನ್ಸಿ, ಆ ಗಾಯಕ್ಕೆ ಹೊಸ ರಕ್ತ ಬರುವುದಿಲ್ಲ. ಅದರಲ್ಲಿ ಪೆರಿಫೆರಲ್ ವೇನ್ಸ್ ಎಲ್ಲ ಬ್ಲಾಕೇಜ್ ಅಂದರೆ ಬ್ಲಾಕ್ ಆಗಿರುತ್ತೆ, ಆವಾಗಲ್ಲಿ ಹೊಸ ರಕ್ತ ಬರುವುದಿಲ್ಲ. ಬಟ್ ನನ್ನ ಔಷಧಿಯಲ್ಲಿ ನ್ಯೂ ವೆಸಲ್ ಪ್ರೊಲಿಫರೇಷನ್ ಅಂದರೆ ಒಂದು ಹೊಸ ವೇಣು ಉತ್ಪತ್ತಿಯಾಗಿ ಆ ಗಾಯಕ್ಕೆ ಹೊಸ ರಕ್ತ ಬರ್ತದೆ, ಅದರಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರ್ತದೆ, ಆಟೋಮೆಟಿಕ್ ಹೊಸ ಸೆಲ್ಸ್ ಒಂದು ಜೀವಕೋಶ ಉತ್ಪತ್ತಿಯಾಗಿ ಅಲ್ಲಿ ಗಾಯ ಗುಣ ಆಗ್ತದೆ. ಓಕೆ. ಈಗ ವಿತಿನ್ 3 ಮಂತಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಹೆಲ್ತಿ ಟಿಶ್ಯೂ ಗ್ರೋತ್ ಆಗಿ ಇದಾಗ್ತದೆ. ಕೆಲವೆಲ್ಲ ತುಂಬ ಗ್ರಾಫ್ಟಿಂಗ್ ಕೇಸ್ ಬರ್ತದೆ, ಅಂದರೆ ಸ್ಕಿನ್ ಗ್ರಾಫ್ಟ್ ಆಗಿ ರಿಜೆಕ್ಟ್ ಆಗಿದ್ದು, ಅದು ತುಂಬ ನನಗೆ ವಿತೌಟ್ ಇದರಲ್ಲಿ ಕಡಿಮೆ ಆಗಿದೆ. ಈಗ ಅದರೊಟ್ಟಿಗೆ ವೆರಿಕೋಸಿಸ್ ಅಂದರೆ ನಿಮ್ಮದು ಥೀಮ್ ಹೇಗಿದೆ ಅಂದರೆ ಶಸ್ತ್ರಚಿಕಿತ್ಸಾ ರಹಿತವಾದಂಥ ಒಂದು ಚಿಕಿತ್ಸಾ ವಿಧಾನ ನಿಮ್ಮದು. ಶಸ್ತ್ರಚಿಕಿತ್ಸೆಯನ್ನು ನೀವು ಮಾಡ್ತಾ ಇಲ್ಲ, ಯಾಕಂದ್ರೆ ಮಾಮೂಲಾಗಿ ವೆರಿಕೋಸಿಸ್ ಅಂದರೆ ಎಲ್ಲರೂ ಅದಕ್ಕೆ ಕೊಯ್ಯೋದು, ಅದೇನೋ ಮತ್ತೊಂದೇನು ಟ್ರೀಟ್ಮೆಂಟ್ ಇದೆ ಅಂತ ಇದ್ರೆ ಯಾವುದನ್ನ ಇದನ್ನ ಯಾವುದು ಹುಳವನ್ನ ಇದು ಮಾಡಿ ಲೀಚ್ ಥೆರಪಿ. ಲೀಚ್ ಥೆರಪಿ ಅದು ಇದು ಲೀಚ್ ಥೆರಪಿ ನಾನು ಮಾಡ್ತೇನೆ. ಲೀಚ್ ಅಂದರೆ ಬೆಸ್ಟ್ ಥೆರಪಿ, ಇದು ಒನ್ ಆಫ್ ದ ಬೆಸ್ಟ್ ಥೆರಪಿ. ನಾನು ಡೈಲಿ ಒಂದು 3-4 ಲೀಚ್ ಮಾಡ್ತೇನೆ. ಅಂದರೆ ಯಾವಾಗ ವೀನಸ್ ಅಲ್ಸರು ಮತ್ತು DVT ಅಂತ ಡೀಪ್ ವೆನ್ ಥ್ರೋಂಬೋಸಿಸ್, ಅದಕ್ಕೆ ನಾನು ಲೀಚ್ ಮಾಡ್ತೇನೆ. ಓಕೆ. ಅದು ಫ್ಲೆಬೆಟಿಸ್ ಅಂದರೆ ಸ್ಕಿನ್ನಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ, ಸಾರಿ ಇದರಲ್ಲಿ. ಸೊ ಆ ಕಾರಣದಿಂದ ಕಾಲೆಲ್ಲ ಕಪ್ಪಾದ ಥರ ಕಾಣುತ್ತೆ. ಕಪ್ ಅಂದರೆ ಕಾಲು ಕಪ್ಪಾಗೋದ್ರಲ್ಲಿ ಪೆರಿಫೆರಲ್ ವೇನ್ಸ್ ಬ್ಲಾಕೇಜ್ ಆಗಿ ಸ್ಕಿನ್ನಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ, ಆವಾಗ ಬ್ಲ್ಯಾಕ್ ಕಪ್ ಆಗ್ತದೆ. ಓಕೆ. ನೆಕ್ಸ್ಟ್ ಸ್ಟೇಜ್ ಅಲ್ಸರ್ ಆಗ್ತದೆ. ಅದೇ ಕಾಲು. ಅಂದರೆ ಇಂಥ ತೀವ್ರತರ ಮಟ್ಟಕ್ಕೆ ಹೋಗುವಂಥ ಈಗ ಕಾಯಿಲೆ ಅದು. ನೀವು ಹೇಳೋ ಪ್ರಕಾರ ಏನಂದ್ರೆ ದೇಶದಲ್ಲಿ ಒಂದು 50% ಆವರಿಸಿಕೊಂಡಿದೆ. ಅದರ ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು. ಪ್ರತಿ ವರ್ಷ ಒಂದು 5 to 6% ಜಾಸ್ತಿ ಆಗ್ತದೆ. ಯಾಕಂದ್ರೆ ಈಗ ಇವಾಗ ಮತ್ತು ಜಾಸ್ತಿ ಆಗುತ್ತೆ ಅಲ್ಲ, ವರ್ಕ್ ಫ್ರಮ್ ಹೋಮ್ ಇರ್ಲಿಕ್ಕಾಗಿ ಆಟೋಮೆಟಿಕ್ ಅದು ಮತ್ತೀಗ ಅದಕ್ಕಿಂತ ಜಾಸ್ತಿ ಆಗ್ತುಂಟು ಈಗ. ಓಕೆ.
ಇವು ವೆರಿಕೋಸಿಸ್ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳುವಂಥ ಮನುಷ್ಯನು ಇದನ್ನು ಭಾರತ ಥರ ಮಾಡಬೇಕಾದ್ರೆ ಏನು ಪದ್ಧತಿಗಳನ್ನು ಮಾಡ್ಬೋದು ಅಂತ? ಮೇಯ್ನಾಗಿ ಅವರು ಮಿನಿಮಮ್ ಅರ್ಧ ಗಂಟೆ ಬೆಳಿಗ್ಗೆ ಸಂಜೆ ವಾಕ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವಾಗ ಕಾಫ್ ಮಸಲ್ ಸ್ಟ್ರಾಂಗ್ ಆಗ್ತದೋ, ನಮ್ಮಲ್ಲಿ ಹೇಳ್ತಾರೆ ಕಾಫ್ ಮಸಲ್ ಇಸ್ ಸೆಕೆಂಡರಿ ಹಾರ್ಟ್ ಅಥವಾ ಪೆರಿಫೆರಲ್ ಹಾರ್ಟ್. ನಾವು ಹಾರ್ಟಿಗೆ ಕೊಟ್ಟಷ್ಟು ಪ್ರಾಬ್ಲಮ್ಗೆ ನಾವು ಖಾಲಿ ಕೊಡಬೇಕಾಗುತ್ತೆ. ಹಾರ್ಟ್ ಬ್ಲಡ್ ಕೆಳಗಡೆ ಹಾಕಿದರೆ ಕಾಫ್ ಮಸಲ್ ಬ್ಲಡ್ ಮೇಲೆ ಬರ್ತದೆ, ಬಟ್ ಜನ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಅಂದರೆ ಪ್ರಾಮುಖ್ಯ ಕೊಡ್ತಾ ಇಲ್ಲ. ನೀವು ಕಾಫ್ ಮಸಲ್ ಸ್ಟ್ರಾಂಗ್ ಮಾಡ್ಕೋಬೇಕು, ಅಂದರೆ ಎಕ್ಸಸೈಸ್ ಮಾಡೋದು ಅಥವಾ ವಾಕ್, ಮೇನ್ ವಾಕ್ ಮಾಡಿದರೆ ನಿಮ್ದು ಅರ್ಧ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ನೀವು ಈಗ ಅನಿವಾರ್ಯ ಕೆಲಸ ಮಾಡಲೇಬೇಕು. ಈಗ ನೀವು ಲಾಂಗ್ ಸ್ಟ್ಯಾಂಡಿಂಗ್ ಕೆಲಸ ಮಾಡುವಾಗ ಮಿನಿಮಮ್ 1 ಗಂಟೆಗೆ ಒಂದು 10 ನಿಮಿಷ ಕೂರಬೇಕು. ನೀವು ತುಂಬ ಲಾಂಗ್ ಫಿಟ್ಟಿಂಗ್ ಮಾಡೋರಿದ್ರೆ ಒಂದೊಂದು ಅರ್ಧ ಗಂಟೆಗೆ ಒಂದು 2-3 ನಿಮಿಷ ವಾಕ್ ಮಾಡಬೇಕು. ಮತ್ತು ಮೇನ್ ಒಬೆಸಿಟಿ ಅಂದರೆ ಅವರು ವೆಯ್ಟ್ ಜಾಸ್ತಿ ಮಾಡ್ಕೋಬಾರ್ದು. ಅಂದರೆ ಮೇನಾಗಿ ನಾನ್ ವೆಜ್ ಅವಾಯ್ಡ್ ಮಾಡಬೇಕು. ನಾನ್ ವೆಜ್ಜು, ಶುಗರು, ಮತ್ತು ಗೋಧಿ, ಮೈದಾ ಅದೆಲ್ಲ ಅವಾಯ್ಡ್ ಮಾಡಬೇಕು. ನಮ್ಮಲ್ಲಿ ವೈಟ್ ಪಾಯ್ಸನ್ ಅಂತಾರೆ. ಶುಗರು, ಗೋಧಿ, ಮೈದಾ, ಸಾಲ್ಟು ಆ್ಯಂಡ್ ಹಾಲು, ಅಂದರೆ ದನದಲ್ಲ, ಬೇರೆ ಫ್ಯಾಕ್ಟ್ರಿ ಹಾಲು, ವೈಟ್ ಪಾಯ್ಸನ್, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಉಪ್ಪಂದು ಈಗ ಬರೋ ಉಪ್ಪಲ್ಲ ಕೆಮಿಕಲ್ ಉಪ್ಪು, ಜಸ್ಟ್ ಸೋಡಿಯಂ ಕ್ಲೋರೈಡ್. ನಿಮ್ಗೆ ಇದು ಬರುತ್ತೆ ಒಂದು ಸೈನವ ಲವಣ, ರಾಕ್ ಸಾಲ್ಟ್, ಅದು ನ್ಯಾಚುರಲ್ ಉಪ್ಪು, ಅದನ್ನು ಡೈಲಿ ಯೂಸ್ ಮಾಡಬೇಕಾಗತ್ತೆ. ಮತ್ತು ಮೇನ್ ನಾನ್ ವೆಜ್ ಬಿಡಬೇಕಾಗತ್ತೆ. ಮತ್ತು ನಿಮಗೆ ಕಾನ್ಸ್ಟಿಪೇಷನ್ ಮಾಡ್ಕೋಬಾರ್ದು. ಕಾನ್ಸ್ಟಿಪೇಷನ್ ಮಾಡೋದು ಒನ್ ಆಫ್ ದಿ ರೀಸನ್ ಅದು ವೆರಿಕೋಸ್ ವೇನಿಗೆ. ಮತ್ತು ಅದೇ ಮೇನ್ ಒಬೆಸಿಟಿ ಅಂದರೆ ಆದಷ್ಟು ವೆಯ್ಟ್ ಕಡಿಮೆ ಮಾಡ್ಕೋಬೇಕು. ನೀವು ಇಷ್ಟನ್ನು ಪಾಲಿಸ್ತಾ ಬಂದರೆ ಸಾಧಾರಣವಾಗಿ ಒಂದು 50% ಅವಾಯ್ಡ್ ಮಾಡೋದು. ಇದೆಲ್ಲ ಮೇನ್ ಈಗ ಆಕ್ಯುಪೇಷನಲ್ ಹ್ಯಾಜರ್ಡ್. ನೀವು ನಿಮ್ಮ ಆಕ್ಯುಪೇಷನ್ ಅಂದರೆ ನಿಮ್ಮದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಡಿಸೀಸ್ ಇದು. ನೀವು ಚೇಂಜ್ ಮಾಡ್ಕೊಂಡ್ರೆ ನಿಮ್ಮದು ವೆರಿಕೋಸ್ ವೇನ್ ಬರುವಂಥದ್ದು 50% ಅಥವಾ 70% ಅವಾಯ್ಡ್ ಮಾಡ್ಬೋದು. ಓಕೆ. ಮತ್ತು ಮೇನಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕಾಗತ್ತೆ. ಒಳ್ಳೆ ಕೊಬ್ಬರಿ ಎಣ್ಣೆ ಅಂದರೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ನಮಗೆ ವೇನ್ಸ್ ಸ್ಟ್ರೆಂತ್ ಕೊಡ್ತದೆ. ಅಷ್ಟು ಮಾಡಿದ್ರೆ ನೀವು 50% ಕಡಿಮೆ ಮಾಡ್ಕೋಬೋದು. ಓಕೆ ಸರ್. ಈಗ ಇದನ್ನು ಬಿಟ್ಟು ಡಾಕ್ಟರ್ ಉರಾಲ್ ಅವ್ರದ್ದು ಸಂಶೋಧನೆಗಳು ಬೇರೆ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಸರ್? ಸರ್ ಮತ್ತೊಂದೊಂದು ತೋರಿಸ್ಬೇಕಾ? ಇದೊಂದು ಕಾರ್ಡಿಯಾಕ್ ಅಂತ. ಈಗ ಮೇನ್ ಇದೊಂದು ಕಾರ್ಡಿಯಾಕ್ ಒಂದು ಪ್ರಾಬ್ಲಮ್ ಆಗ್ತದೆ. ಅಂದರೆ ನಮ್ಮದು ಹಾರ್ಟ್ ಅಟ್ಯಾಕು, ಹಾರ್ಟ್ ಬ್ಲಾಕೇಜು, ಟ್ರೈಗ್ಲಿಸರೈಡು, ಅದು ಮೇನ್ ಪ್ರಾಬ್ಲಮ್. ಅದು ಡ್ಯೂ ಟು ಫುಡ್ ಹ್ಯಾಬಿಟ್, ಲೈಫ್ ಸ್ಟೈಲ್. ಇದು ನಂದು ಮೆಡಿಸಿನ್ ಒಂದು ಫುಲ್ ನಿಮ್ಮ ಬಾಡಿ ವೇನ್ಸಲ್ಲಿ ಮತ್ತು ಆರ್ಟ್ರಲ್ಲಿ ಏನು ಪ್ಲೇಕ್ ಇದ್ದರು, ಅಂದರೆ ನಿಮ್ಮದು ಕೊಲೆಸ್ಟ್ರಾಲ್ ಕೂತಿರ್ತದೆ, ಅದು ರಿಮೂವ್ ಆಗ್ತದೆ ವಿತಿನ್ 6 ಮಂತಲ್ಲಿ. ಮತ್ತು ನಿಮ್ಮದು ಹಾರ್ಟ್ ಬ್ಲಾಕೇಜ್ ಆಗೋದು ಹೆಚ್ಚು ಕಡಿಮೆ ಒಂದು 70% ಹೆಲ್ಪ್ ಆಗುತ್ತೆ. ಮತ್ತು ಸ್ಟಂಟಲ್ಲಿ ಹೆಚ್ಚು ಕಡಿಮೆ ಒಂದು 70%, 80% ಬ್ಲಾಕೇಜ್ ಇದ್ದರೆ ಹಾರ್ಟಲ್ಲಿ, ಅದನ್ನ 6 to 1 year ಮೆಡಿಸಿನ್ ಮಾಡಿದರೆ ಒಂದು 70% ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. ಓಕೆ. ಮತ್ತು ಫುಲ್ ನಿಮ್ಮದು ಒಬೆಸಿಟಿ ಕಡಿಮೆ ಮಾಡ್ತದೆ, ವೆಯ್ಟ್ ಕಡಿಮೆ ಮಾಡ್ತದೆ, ಮತ್ತು ನಿಮ್ಮದು ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಮಾಡ್ತದೆ. ಮತ್ತು ಇದು ಬ್ಲಡ್ ತಿನ್ನರ್, ಇದು ಬ್ಲಡ್ ನೀರು ಮಾಡ್ತದೆ. ನೀವು ಫುಲ್ ಬಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತದೆ. ಓಕೆ. ಈಗ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅಗತ್ಯವಾದ ಯುವ ಜನರಿಗೆ ಬರ್ತದೆ. ಮೊನ್ನೆ ಇತ್ತೀಚೆಗೆ ಅಂದರೆ ಎಲ್ರಿಗೂ ಒಂಥರ ಮಾನಸಿಕವಾಗಿ ಬಿಟ್ಟಿದೆ. ಅಂದರೆ ಅರ್ಧ ಮಾನಸಿಕದಿಂದ ಕಾಯಿಲೆ ಬರ್ತಾ ಉಂಟು. ಈಗ ಮೇನ್ ಸ್ಟ್ರೆಸ್ ಆದಾಗ ಹೇಳ್ತಾರೆ ಹರಿ ವರಿ ಕರಿ ಅಂತಾರೆ. ಕಾಯಿಲೆ ಕಾರಣ ನಮ್ಮಲ್ಲಿ ಹರಿ ಅಂದರೆ ಗಡಿಬಿಡಿ ಟೈಮಲ್ಲಿ ಯಾರಿಗೂ, ವರಿ ಅಂದರೆ ಟೆನ್ಷನ್, ಫ್ಯಾಮಿಲಿ, ಜಾಬು, ಇನ್ಸೆಕ್ಯೂರಿಟಿ. ಕರಿ ಅಂದರೆ ಜಾಸ್ತಿ ಖಾರ ಊಟ ಮಾಡೋದು, ಖಾರ, ಎಣ್ಣೆ ತಿಂಡಿ, ಜಾಸ್ತಿ ಖಾರ, ಅದೇ ಡಿಸೀಸ್ ಕಾರಣ. ಎಲ್ಲರಿಗೂ ಸಾಮಾನ್ಯ ಉಂಟು. ಈಗ ಹರಿ ಕರಿ ಸಾಮಾನ್ಯ ಆಗಿದೆ. ಅದನ್ನು ಬಿಟ್ಟರೆ ಕಾಯಿಲೆ ಕಡಿಮೆ ಆಗುತ್ತೆ. ಅದನ್ನು ಬಿಟ್ಟರೆ ನಮಗೊಂದು ಬಿಡಬೇಕು. ಅದನ್ನು ಬೇರೆ ಯಾವುದು ಮೆಡಿಸಿನ್ ಸರ್? ಮತ್ತೊಂದು ಇದು ಶುಗರಿಗೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಶುಗರ್ ಅಂದರೆ ನಮ್ಮದು ಒಟ್ಟು 20 ಸ್ಟೇಜ್ ಇರ್ತದೆ. ಲಾಸ್ಟ್ ಸ್ಟೇಜ್ ಇಸ್ ಮಧುಮೇಹ ಅಂತಾರೆ. ಬೇರೆ ಸೈನ್ಸ್ ಥರ ಫಸ್ಟ್ ಸ್ಟೇಜಿನ ಮೆಡಿಸಿನ್ ಕೊಡಲ್ಲ. ನಮ್ಮದಲ್ಲಿ 18, 19, 20ನೇ ಸ್ಟೇಜ್ ಇದ್ರೆ ಮತ್ತು ಮಧುಮೇಹ ಕನ್ಸಿಡರ್ ಮಾಡಿ ನಾವು ಕೊಡ್ತೇವೆ. ಬಟ್ ನಾವು ಅಪ್ ಟು 19 ಸ್ಟೇಜ್ವರೆಗೆ ನಾವು ಅದನ್ನು ಗುಣ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇದು ಈ ಔಷಧಿ ನಾವು ಅದನ್ನು ಈಗ ನಾನೀಗ ಸ್ಟಾರ್ಟಿಂಗ್ ಒಂದು ಫಾಸ್ಟಿಂಗ್ ಶುಗರ್ ಒಂದು 200-300 ಇದ್ದರು, ವಿತಿನ್ 3 ಮಂತಲ್ಲಿ ಅದನ್ನು ಕಂಟ್ರೋಲ್ ಮಾಡಿದೆ. ಇದೊಂದು ಮೆಡಿಸಿನಲ್ಲಿ ಆಲೋಪತಿ ಏನೋ ಹಾಕಿದೆ, ಅದು ಹಾಕಿದ್ರು ಸ್ಟಾಪ್ ಮಾಡಿ ಇದೊಂದು ನಾನು ಕಡಿಮೆ ಮಾಡಿದ್ದೇನೆ. ಬಟ್ ನಮ್ಮ ಆಯುರ್ವೇದ ಸಾಧ್ಯ ಉಂಟು. ಅಪ್ ಟು 20th ಸ್ಟೇಜ್ವರೆಗೆ ನಾವು ಟ್ರೈ ಮಾಡಿ ಗುಣ ಮಾಡ್ಬೋದು ಹೇಳ್ತೇನೆ. ಓಕೆ. ಮತ್ತು ನಮ್ಮಲ್ಲಿ ಪಂಚಕರ್ಮ ಎಲ್ಲ ಉಂಟು, ವಿರೇಚನ ಎಲ್ಲ ಮಾಡಿಸಿ ಇದು ಮೆಡಿಸಿನ್ ಕೊಟ್ಟರೆ ನಿಮ್ಗೆ 100% ನಿಮ್ಮದು ಶುಗರ್ನ ಕಡಿಮೆ ಮಾಡ್ಬೋದು. ಇಲ್ಲ ಒಂದು 5 ವರ್ಷ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಅದನ್ನ ಗ್ಯಾರಂಟಿ ಇದೆ ಆಯುರ್ವೇದದಲ್ಲಿ. ಅಂದರೆ ಆ ಥರ ಒಂದು 3 ತಿಂಗಳು ಸ್ಟಾರ್ಟಿಂಗಲ್ಲಿ ಈಗ
ನಿಮಗೆ ಆಗ್ತದೆ, ಒಂದು ಶುಗರ್ ಗೊತ್ತಾಗುತ್ತೆ 200, 250, 300 ಇರುತ್ತೆ. ಅಲ್ಲ, ಆ ಟೈಮಲ್ಲಿ ಇದನ್ನು ನೀವು ಈ ಒಂದು ಔಷಧಿನ ತಗೊಳ್ತಾ ಇದ್ರೆ ಬಟ್ ನೀವು ಆರಾಮ್ಸೆ ನಾರ್ಮಲ್ ಆಗಿರ್ಬೋದು, ಡೌನ್ ಆಗುತ್ತೆ. ಮತ್ತು ನೀವು ಪಂಚಕರ್ಮ ಅಂತ ಮಾಡ್ತೇವೆ, ಅದನ್ನು ಮಾಡಿಸಿದ್ರೆ ನಿಮ್ಗೆ 100% ಶುಗರ್ ಗುಣ ಆಗ್ತದೆ. ಓಕೆ. ಅಥವಾ ಒಂದು 5 ವರ್ಷ ಎಕ್ಸ್ಟೆಂಡ್ ಆಗ್ತದೆ, ಗ್ಯಾರಂಟಿ ಆಗುತ್ತೆ. ಅದು ಆಯುರ್ವೇದ ನಮ್ಮಷ್ಟು ಗ್ರೇಟ್ ಆಗಿದೆ. ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಾವು ಮನೆಯಲ್ಲಿ ನೋಡ್ತೇವೆ, ಇನ್ನು ನಮಗೂ ನಮ್ಮ ಈ ಒಂದು ಏಜ್ ಗ್ರೂಪಲ್ಲಿ ಇನ್ನೊಂದು ಸ್ವಲ್ಪ ಟೈಮಲ್ಲಿ ನೋಡಿದೆ, ಕೀಲು ನೋವು ಅನ್ನೋದು ಮಾಮೂಲು ಸರ್, ಗಂಟು ನೋವು, ಕೀಲು ನೋವು, ಅದಕ್ಕೊಂದು ಹೊಸ ಸಂಶೋಧನೆ ಮಾಡಿದೆ. ಅದು ಇದೊಂದಿದೆ, ಜಾಯಿಂಟ್ ಕೇರ್ ಅಂತ ಇದೆ. ನಿಮ್ಮಲ್ಲಿ ಜಾಯಿಂಟಲ್ಲಿ ಫೈನಲ್ ಫ್ಲೂಯಿಡ್ ಕಡಿಮೆ ಆಗ್ತದೆ, ಆವಾಗ ಅಲ್ಲಿ ಜಾಯಿಂಟಲ್ಲಿ ಫ್ರಿಕ್ಷನ್ ಆಗಿ ಅಲ್ಲಿ ಬೋನ್ ಸಮೇತದೆ. ಇದು ಅಲ್ಲಿರುವಂತಹ ಒಂದು ದ್ರವಾಂಶ ಫ್ಲೂಯಿಡ್ ಡ್ರೈ ಆಗ್ತದೆ, ಕಡಿಮೆ ಆಗಿ ಅಲ್ಲಿ ಫ್ರಿಕ್ಷನ್ ಆಗ್ತದೆ, ಆಕ್ಷನ್ಗಳು ಕರೆಕ್ಟ್ ಆಗಿ ನೋವಾಗ್ತದೆ, ಅಲ್ಲ ಫ್ರಿಕ್ಷನ್ ಆಗುತ್ತೆ, ಅಲ್ಲಿ ಫ್ಲೂಯಿಡ್ ಇರ್ಲಿಕ್ಕೆ, ಆವಾಗ ಅಲ್ಲಿ ಮೂಳೆ ಸಮೇತದೆ. ಇದರಲ್ಲಿ ಆ ಫೈನಲ್ ಫ್ಲೂಯಿಡ್ ಜಾಸ್ತಿ ಆಗಿ ಆ ಫ್ರಿಕ್ಷನ್ ಕಡಿಮೆ ಮಾಡಿ, ಇದು ಕ್ಯಾಲ್ಸಿಯಂ ರಿಚ್ ಪೌಡರ್, ಇದು ಆ ಬೋನ್ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗ್ತದೆ, ಮತ್ತು ಫ್ಲೂಯಿಡ್ ಜಾಸ್ತಿ ಆಗಿ ಫ್ರಿಕ್ಷನ್ ಅವಾಯ್ಡ್ ಮಾಡ್ತದೆ, ಮತ್ತು ಫರ್ದರು ಸವಿತ ಕಡಿಮೆ ಆಗ್ತದೆ. ಓಕೆ. ಬಟ್ ನನ್ನ ಮೇನಾಗಿ ಅದನ್ನೇ ಇದು ಮಾಡ್ತಿದ್ದೇನೆ, ಕಾನ್ಫಿಡೆಂಟ್ ಜಾಸ್ತಿ ಅಂದರೆ ಯುನೀಕ್ ಪ್ರಾಡಕ್ಟ್, ಮತ್ತು ಪರ್ಟಿಕ್ಯುಲರ್ ಬೇಕಾಗಿದ್ದಕ್ಕೆ ಮಾಡ್ತಿದ್ದೇನೆ, ಎಲ್ಲ ಮಾಡಲಿಕ್ಕೆ ಹೋಗ್ತಿಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದೇನೆ. ಓಕೆ. ಈಗ ಅದ್ರ ಜೊತೆಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ ಅಂದರೆ ವೆರಿಕೋಸಿಸ್ ಬಗ್ಗೆ ತುಂಬ ತಿಳ್ಕೊಳ್ಬೇಕು ಅನ್ನೋಂಥ, ಅಂದರೆ ಎಷ್ಟೋ ಜನಕ್ಕೆ ನೀವು ಹೇಳಿದಾಗೆ 50% ಜನರಿಗೆ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು. ಅದಕ್ಕೋಸ್ಕರ ನಾನು ಈಗ ನಮ್ಮ JC ಲಯನ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, ರೋಟ್ರಿ ತುಂಬ ನಾನು ಕ್ಯಾಂಪ್ ಮಾಡ್ತಿದ್ದೇನೆ. ಅವೇರ್ನೆಸ್, ಜಸ್ಟ್ ನನಗೆ ಒಂದು ಅವೇರ್ನೆಸ್ ಮಾಡಬೇಕು. ಈಗ ಬಂದ ಮೇಲೆ ಟ್ರೀಟ್ಮೆಂಟ್ ಬೇರೆ, ಬಟ್ ಬರಬೇಕಾದ್ರೆ ಏನು ಕಾಯಿಲೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಬಟ್ ವೆರಿಕೋಸಿಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಇದು ಕಾಯಿಲೆ ಉಂಟಂತ. ಮೊನ್ನೆ ಒಂದಲ್ಲಿ ಉಡುಪಿಯಲ್ಲಿ ಒಂದು ಕ್ಯಾಂಪ್ ಮಾಡಿದೆ, ಅವರು ಹೋದಾಗ ಒಂದು ಸುಮ್ಮನೆ ಅವರು ಆಯಿತು ಬನ್ನಿ ಅಂದರು, ಒಂದು 3 ವರ್ಷ ಹಿಂದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು 60 ಜನ ಬಂದರು. ಅಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡಿದವರಿಗೆ ಕಾಯಿಲೆ ಬಗ್ಗೆ ಹೆಸರು ಗೊತ್ತಿಲ್ಲ ಏನಂತ, ಅವರೊಂದು ಬಂದರು ಪ್ರೋಗ್ರಾಮ್ ಆಗಲಿ ಅಂತ. ಅಲ್ಲಿ ಬಂದು ಪೇಷಂಟ್ ನೋಡಿ ಅವ್ರಿಗೆ ತಲೆ ಕಟ್ಟುವಾಗಿದೆ, ಅಂದರೆ ಇಂಥ ಕಾಯಿಲೆ ಉಂಟು, ಇಷ್ಟು ಜನ ಸಫರ್ ಆಗ್ತಿದ್ದಾರೆ, ಸರಿಯಾದ ಮಾಹಿತಿ ಇಲ್ಲ, ಅಂದರೆ ಒಳ್ಳೊಳ್ಳೆ ಜನರಿಗೆ ಮಾಹಿತಿ ಇಲ್ಲ. ನನ್ನ ಉದ್ದೇಶ ಅಂದರೆ ಆದಷ್ಟು ಒಂದು ಸ್ವಸ್ಥ ಸಮಾಜ ನಮ್ಮ ಕೈಲಾದಷ್ಟು ಮಾಡಬೇಕಂತ. ಈಗ ಸರ್, ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್, ಒಂದು ಸಂದೇಶ? ಅಂದರೆ ವೆರಿಕೋಸಿಸ್ ಬರುವಾಗ ಅಥವಾ ಬರೋ ಮುಂಚೆ ಯಾವ ಥರ ನೀವು ಇರಬೇಕು ಅನ್ನೋಂಥ ಅವೇರ್ನೆಸ್ಸನ್ನು ಕೊಡ್ತೀರಿ ಸರ್? ನೀವು ಯಾವಾಗಲೂ ಒಂದು ಶುದ್ಧ ಆಹಾರ ಸೇವನೆ ಮಾಡಿ, ಅಂದರೆ ಆದಷ್ಟು ನಿಮ್ಗೆ ಸಿಗುವಂಥದ್ದು ಆಹಾರ, ಮತ್ತು ಲಾಂಗ್ ಸ್ಟ್ಯಾಂಡಿಂಗ್, ಲಾಂಗ್ ಫಿಟ್ಟಿಂಗ್ ಅವಾಯ್ಡ್ ಮಾಡಿ. ಈಗ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಟ್ರೈನ್ ಅಥವಾ ಆ ಥರ ಅವಾಯ್ಡ್ ಮಾಡಿ, ಮತ್ತು ನಾನ್ ವೆಜ್ ಅವಾಯ್ಡ್ ಮಾಡಿ. ಮತ್ತು ನಿಮ್ಗೆ ಯಾವಾಗ ಕಾಲಲ್ಲಿ ಮಾಂಸಖಂಡದಲ್ಲಿ ಕ್ರ್ಯಾಂಪ್ ಆಗ್ತದೋ ಅದು ಕಾಲು ದಪ್ಪಾಗುತ್ತೆ ಜರ್ನಿ ಮಾಡಿದಾಗ, ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ಅವರ ಸ್ಟಾರ್ಟಿಂಗಲ್ಲೇ ಔಷಧಿ ಕೊಡ್ತಾರೆ. ಮತ್ತು ನೆಗ್ಲೆಕ್ಟ್ ಮಾಡಬೇಡಿ. ಅದು ಒಮ್ಮೆ ಅದು ನಿಮಗೆ ಒಂದು 3rd 4th ಸ್ಟೇಜ್ ಹೋದರೆ ನೀವೇ ಸಫರ್ ಆಗ್ತೀರಾ. ಆ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಹೋಗಿ ಔಷಧಿ ಕೊಡ್ತಾರೆ, ಜಾಗ್ರತೆ ಮಾಡಿ. ಒಮ್ಮೆ ಅದಕ್ಕೆ ಹೇಳ್ತಾರೆ ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ, ಆದರೆ ಅಷ್ಟು ತೀವ್ರವಾದ ಕಾಯಿಲೆ ಅದು. ಬಟ್ ನಿಮಗೆ ಒಂದು 5 ಮೆಡಿಸಿನ್ ಸಿಗ್ತಾಯಿಲ್ಲ ಮಾರುಕಟ್ಟೆಯಲ್ಲಿ. ಓಕೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ವೆರಿಕೋಸಿಸ್ ಅನ್ನುವಂತಹ ಒಂದು ಕಾಯಿಲೆ ಎಷ್ಟು ತೀವ್ರ ಮಟ್ಟದ್ದು ಅನ್ನೋದನ್ನು ನಾವು ಡಾಕ್ಟರ್ ಎಂ ಇ ಉರಾಲ್ ಅವರಿಂದ ತಿಳ್ಕೊಂಡ್ವಿ. ಕಾರಣ ಏನಂದರೆ, ಉರಾಲ್ ಅವರು ಅದರ ಬಗ್ಗೆ 5 ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ ಆ ಚಿಕಿತ್ಸಾ ವಿಧಾನದಲ್ಲಿ. ಆ ಮೂಲಕವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂಥ ಅದೆಷ್ಟೋ ರೋಗಿಗಳಿಗೆ ಇವತ್ತು ಮನಸ್ಸಿನಲ್ಲಿ ಅವರು ಒಂದು ಜೀವನದಲ್ಲಿ ಸಂತಸ ಮೂಡೋ ಥರ ಉರಾಲ್ ಅವರು ಮಾಡಿದ್ದಾರೆ. ಸೊ ನಿಮಗೂ ಅಷ್ಟೇ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಡಾಕ್ಟರ್ ಉರಾಲ್ ಅವರನ್ನು ಸಂಪರ್ಕಿಸ್ಬೋದು. ಅವರ ಶಾಖೆಗಳು ಬೇರೆ ಕಡೆಯಲ್ಲಿವೆ, ಅಲ್ಲಿಯೂ ನೀವು ಸಂಪರ್ಕಿಸ್ಬೋದು. ಅದೇ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಕಾರಣ ಏನಂದರೆ, ಮುಂದಿನ ದಿನಗಳಲ್ಲಿ ಈ ಒಂದು ವೆರಿಕೋಸಿಸ್ ಅನ್ನೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಾಧಿಸುವಂಥ ಎಲ್ಲ ಸಾಧ್ಯತೆಗಳಿವೆ. ಕಾರಣ ನಾವು ಸ್ವೀಕರಿಸುವಂಥ ಆಹಾರ, ನಮ್ಮ ಜೀವನ ಪದ್ಧತಿ, ಜೀವನ ಶೈಲಿ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮ್ಮ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ಕೊಂಡು ಅತ್ಯಮೂಲ್ಯವಾದಂಥ ಒಂದು ಸಲಹೆ ಸೂಚನೆಗಳನ್ನು ಮತ್ತು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ಸ್ಪಂದನಮಯಿನ ವೀಕ್ಷಕರ ಪರವಾಗಿ ಡಾಕ್ಟರ್ ಎಂ ಇ ಉರಾಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಪ್ರತಿಯೊಬ್ಬನಿಗೂ ಇದರ ಬಗ್ಗೆ ಮಾಹಿತಿ ತಿಳಿದಿರಲೇಬೇಕು. ಕಾರಣ ಏನಂದರೆ, ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರನ್ನು ಬಾಧಿಸುವಂತಹ ಕಾಯಿಲೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮಗೆ ವೆರಿಕೋಸಿಸ್ ಕಾಯಿಲೆ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಎಂ ಇ ಉರಾಲ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.